ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿ ನಿರ್ಗಮಿಸುವಾಗ ಅವರನ್ನ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಮತ್ತು ಇತರರು ಅನುಚಿತವಾಗಿ ವರ್ತಿಸಿದ ಸಂದರ್ಭ ಮಾರ್ಷಲ್ಗಳು ತಡೆ ಹಿಡಿದಾಗ ಬಿಕೆ ಹರಿಪ್ರಸಾದ್ ಅವರ ಅಂಗಿ ಹರಿದ ಘಟನೆಯ ಬಗ್ಗೆ ಬಿಜೆಪಿಯರ ಮೇಲೆ ಗೂಬೆ ಕೂರಿಸುವ ಯತ್ನ ನಡೀತಾ ಇದೆ. ಹಾಗೇನಾದ್ರೂ ಇದ್ರೆ ರಾಜ್ಯಪಾಲರು ನಿರ್ಗಮಿಸುವಾಗ ಅವರ ಜೊತೆಗೆ ಒಬ್ಬ ಬಿಜೆಪಿ ಶಾಸಕರಾದರೂ ಇರುವ ಬಗ್ಗೆ ವಿಡಿಯೋವನ್ನ ತೋರಿಸಲಿ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಸವಾಲನ್ನ ಹಾಕಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿ ಬಿಕೆ ಹರಿಪ್ರಸಾದ್ ಅವರು ಸುಮ್ಮನೆ ಇಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಧಿಕ್ಕರಿಸುವ ಸಂದರ್ಭದಲ್ಲಿ ಮಾರ್ಷಲ್ಗಳು ಮತ್ತು ಅವರ ನಡುವಣ ತಿಕ್ಕಾಟದಿಂದ ಅವರ ಅಂಗಿ ಹರಿದಿದೆ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಬೇಕೆಂದು ಇದರ ಆರೋಪವನ್ನ ಬಿಜೆಪಿಯ ಮೇಲೆ ಹಾಕುವ ಕ್ರಮ ಸರಿಯಲ್ಲ. 100ಕ್ಕೆ 100 ಜನರು ಈ ಘಟನೆಯನ್ನ ವಿಡಿಯೋದಲ್ಲಿ ಗಮನಿಸಿದ್ದಾರೆ ಅಂತ ಹೇಳಿದ್ರು. ರಾಜ್ಯಪಾಲರು ಸದನದಿಂದ ನಿರ್ಗಮಿಸಿ ಅರ್ಧದಾರಿಗೆ ತಲುಪುವ ತನಕ ರಾಷ್ಟ್ರಗೀತೆ ಆಗಿಲ್ಲ. ಬಳಿಕ ರಾಷ್ಟ್ರಗೀತೆಯ ಬಟನ್ ಅನ್ನು ಒತ್ತಿ ರಾಷ್ಟ್ರಗೀತೆಗೆ ಅಪಮಾನವನ್ನ ಮಾಡಿದ್ದಾರೆ ಎಂದು ಹೇಳೋದಾದ್ರೆ, ರಾಜ್ಯಪಾಲರು ಹೋಗ್ತಾ ಇದ್ದಾಗ ಅವರನ್ನ ತಡೆ ಒಡ್ಡಿದ್ದು ಯಾರು? ಅವರಿಗೆ ಧಿಕ್ಕಾರ ಕೂಗಿಕೊಂಡು ಹೋದವರು ಯಾರು? ರಾಜ್ಯಪಾಲರನ್ನ ಎದುರುಗಡೆಯಿಂದ ಅಡ್ಡಗಟ್ಟಿದ್ದು ಯಾರು? ರಾಜ್ಯಪಾಲರನ್ನ ಕರೆಸಿ ಅವರು ಮಾತನಾಡಿ ತೆರಳುತ್ತಿದ್ದಾಗ ಅವರನ್ನ ಅಪಮಾನ ಮಾಡಿ ಕಳುಹಿಸುತ್ತಿದ್ದಾರೆ ಮತ್ತು ಅಪಮಾನ ಮಾಡಿದವರನ್ನ ಸದನದಲ್ಲಿ ಇರಿಸಿಕೊಂಡು ಅಧಿವೇಶನವನ್ನು ನಡೆಸ್ತಾ ಇದ್ದೀರಿ ಎಂದಾದ್ರೆ ನನಗೆ ನಮ್ಮ ಸ್ಪೀಕರ್ ಬಗ್ಗೆ ನಾಚಿಕೆ ಆಗುತ್ತದೆ. ಕರಾವಳಿಯ ತುಳುನಾಡಿನ ಮರ್ಯಾದೆಯನ್ನ ತೆಗಿತಾ ಇದ್ದೀರಿ ನೀವು. ಕರಾವಳಿಯ ಜನರು ಸಭ್ಯರು ಮತ್ತು ಒಳ್ಳೆಯವರು ಎಂಬ ಗೌರವದ ವಾತಾವರಣವನ್ನ ನೀವು ಹಾಳು ಮಾಡ್ತಾ ಇದ್ದೀರಿ. ಇದನ್ನು ನೀವು ಸರಿಪಡಿಸಬೇಕು ಅಂತ ಹೇಳಿದ್ರು. ರಾಜ್ಯಪಾಲರ ಪೀಠ ಸ್ಪೀಕರ್ ಪೀಠಕ್ಕಿಂತ ಮೇಲ್ಪಟ್ಟದ್ದು. ಅಂತಹ ರಾಜ್ಯಪಾಲರನ್ನೇ ಅಪಮಾನಿಸಿದ್ದೀರಿ. ರಾಜ್ಯಪಾಲರು ದಲಿತರು ಎಂದು ಹೇಳಿ ಅವಮಾನವನ್ನ ಮಾಡಿದ್ದೀರಾ ಎಂದು ಕಾಮತ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ನಮ್ಮ ಮನೆಗೆ ರಾಜ್ಯಪಾಲರನ್ನ ಕರೆಸಿ ಬನ್ನಿ ಜಂಟಿ ಅಧಿವೇಶನವನ್ನು ಮಾತಾಡಿ ಅಂತ ಹೇಳಿದ ನಂತರ ಅವರು ಮಾತಾಡಿದ ನಂತರ ಅವರಿಗೆ ಅಪಮಾನವನ್ನು ಮಾಡಿ ಕಳಿಸ್ತೀರಿ ಅಂತ ಹೇಳಿದ್ರೆ, ಅಂಥ ಅಪಮಾನ ಮಾಡಿದಂಥ ವ್ಯಕ್ತಿಗಳನ್ನು ವಿಧಾನಸಭೆಯಲ್ಲಿ ಕೂತ್ಕೊಳಿಸಿ ಅಧಿವೇಶನ ನಡೆಸ್ತಾರೆ ಅಂತ ಹೇಳಿದ್ರೆ ನನಗೆ ಸ್ಪೀಕರ್ ಬಗ್ಗೆ ನಾಚಿಕೆ ಕಾಣ್ತದೆ. ಕರಾವಳಿಯ ತುಳುನಾಡಿನ ಮರ್ಯಾದೆ ತೆಗಿತಾ ಇದ್ದೀರಿ ನೀವು ಸ್ಪೀಕರ್ರೆ. ಕರಾವಳಿಯ ತುಳುನಾಡಿನವರು ನಾವು ಸಭ್ಯರು ಒಳ್ಳೆಯವರು ಅಂತ ಜೀವನ ಹೇಳುವಂಥ ಒಂದು ಗೌರವಿಸುವಂಥ ವಾತಾವರಣವನ್ನು ತಾವು ಹಾಳು ಮಾಡ್ತಾ ಇದ್ದೀರಿ. ತಾವು ಇದನ್ನು ಸರಿಪಡಿಸಿ. ಅವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿಧಾನಸೌಧದಲ್ಲಿ ಅವಹೇಳನ ಮಾಡಿದ್ರು ಅಂತೇಳಿ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ ಸ್ವಾಮಿ. ನಿಮ್ಮ ಪೀಠಕ್ಕೆ ಅವಹೇಳನ ಮಾಡಿದರು. ನಿಮ್ಮ ಪೀಠದಕ್ಕಿಂತ ಎತ್ತರಕ್ಕೆ ನಾವು ವಿಶೇಷವಾಗಿ ಗೌರವಿಸುವಂಥ ರಾಜ್ಯಪಾಲರಿಗೆ ಅಪಮಾನ ಮಾಡಿದರು. ಏನು ರಾಜ್ಯಪಾಲರು ದಲಿತರು ಅಂತೇಳಿ ಅಪಮಾನ ಮಾಡಿದ್ದ ನೀವು? ಅಂಥ ರಾಜ್ಯಪಾಲರಿಗೆ ಅಪಮಾನ ಮಾಡಿದಾಗ ಮಾರ್ಷಲ್ ಅವರು, ಸ್ಪೀಕರ್ ಅವರ ಅಸಿಸ್ಟೆಂಟ್ಗಳು, ಮಾರ್ಷಲ್ಗಳು ವಿಧಾನಸೌಧದಲ್ಲಿ ಬಿಳಿ ಡ್ರೆಸ್ಸಲ್ಲಿರು ಅವರು ಬಿ ಕೆ ಹರಿಪ್ರಸಾದ್ ತಡೆ ಹಿಡಿದಾಗ ಅವರ ಏನೋ ಅಂಗಿ ಹರಿದಿದೆ ಅಂತೇಳಿ ಅದನ್ನು BJPಯವರ ಮೇಲೆ ಗೂಬೆ ಕೂರಿಸ್ತಾರೆ ಅಂತ ಹೇಳಿದ್ರೆ, ಹರಿಪ್ರಸಾದ್ ಅವರ ಹತ್ರ ಎಲ್ಲೋ ಒಂದು ಕಡೆ ಆ ರಾಜ್ಯಪಾಲರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು BJPಯವರು ಇದ್ರಂತ ವಿಡಿಯೋ ತೋರಿಸಲಿಲ್ಲ. ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಸುಮ್ಮನೆ ಮಾರ್ಷಲ್ ಮತ್ತು ಅವರ ರಾಜ್ಯಪಾಲರನ್ನು ಧಿಕ್ಕರಿಸುವಂಥ ಸಂದರ್ಭದಲ್ಲಿ ಆಗುವುದಂಥ ಈ ಹೋರಾಟಕ್ಕೆ ಅವರ ಅಂಗಿ ಹರಿದಿದೆ. ಅದನ್ನು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಬೇಕು, ರಾಜಕೀಯವಾಗಿ ಲಾಭ ಪಡೆದುಕೊಳ್ಬೇಕು ಅಂತೇಳಿ ಕಾರಣ ಅವರು BJPಯವರ ಮೇಲೆ ಹಾಕುವಂಥದ್ದು ಸರಿಯಲ್ಲ. ಇದನ್ನು 100ಕ್ಕೆ 100 ಜನರು ವಿಡಿಯೋದಲ್ಲಿ ಗಮನಿಸಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ.